ಯುವಕರ ಫೇವರಿಟ್ ಬ್ರ್ಯಾಂಡ್ ಆಗಿರುವ ದೇಶದ ಪ್ರತಿಷ್ಠಿತ ದ್ವಿಚಕ್ರ ವಾಹನ ಕಂಪನಿಗಳಲ್ಲಿ ಒಂದಾದ ಬಜಾಜ್ ಕಂಪನಿಯ ಬೈಕ್ಗಳ ಅಧಿಕೃತ ಶೋರೂಮ್ ಕರಾವಳಿ ಮೋಟಾರ್ಸ್ ನಗರದ ಹೊರವಲಯವಾದ ಸೂರಲ್ಪಾಡಿಯ ಡಿ ಎಲೋರಾ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ನೂತನ ಶೋರೂಮ್ ಕರಾವಳಿ ಮೋಟಾರ್ಸ್ ಅನ್ನ ಮಾಲೀಕರಾದ ಪ್ರದೀಪ್ ಶೆಟ್ಟಿಯವರ ತಾಯಿ ಗಿರಿಜಾ ಶೆಟ್ಟಿಯವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು. ಬಳಿಕ ಸಭಾ ಕಾರ್ಯಕ್ರಮವನ್ನ ಮಾಜಿ ಶಾಸಕ ಮೊಯ್ತೀನ್ ಬಾವ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿಯಾದ ಕೈಕಂಬ ಮೂಡಬಿದ್ರೆಯ ನಡುವಿನ ಸೂರಲ್ಪಾಡಿಯಲ್ಲಿ ನೂತನ ಬಜಾಜ್ ಶೋರೂಮ್ ಆರಂಭಗೊಂಡಿದೆ. ಈ ಭಾಗದ ಜನರು ರಾತ್ರಿ ಬೈಕ್ ತೆಗೆಯುವ ಕನಸು ಕಂಡು ಬೆಳಗ್ಗೆಯಾಗುವಾಗ ಬಂದು ಬೈಕ್ ತೆಗೆದುಕೊಳ್ಳಬಹುದು ಎಂದ ಅವರು ನೂತನ ಶೋರೂಮ್ಗೆ ಶುಭ ಹಾರೈಸಿದ್ರು. ಈ ಭಾಗದ ಗ್ರಾಹಕರಿಗೆ ಅವರ ಕಾಲ ಬಿಡೋದಲ್ಲೇ ರಾತ್ರಿ ಕನಸು ಕಂಡು ಬೈಕ್ ತೆಗೆಯುವಂಥ ಹಂಬಲ ಬಂದರೆ ಬೆಳಗ್ಗೆ ಎದ್ದು 9 ಗಂಟೆಗೆ ಸೂರಲ್ಪಾಡಿಗೆ ಬಂದು ಬೈಕ್ ತೆಗೆಯುವಂಥ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ನನ್ನ ಆತ್ಮೀಯರು ಈ ಭಾಗದ ಬಹಳ ಪ್ರಾಮುಖ್ಯವಾಗಿ ಎಲ್ಲ ಜನರೊಂದಿಗೆ ಶಾಂತಿ ಸೌಹಾರ್ದತೆಯಲ್ಲಿರುವಂತಹ ಪ್ರದೀಪನ್ನವರು ಇವತ್ತು ಅದರ ಮಾರಕತ್ವದೊಂದಿಗೆ ಪ್ರಾರಂಭ ಮಾಡಿದ್ದಾರೆ. ಭಗವಂತ ಅವರಿಗೆ ಅನುಗ್ರಹವನ್ನು ಕೊಡಲಿ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಟ ನಿರ್ದೇಶಕ ತೆಲಿಕಿತ ಬೊಳ್ಳೆ ದೇವದಾಸ್ ಕಾಪಿಕಾಡ್ ಅವರು ಮಾತನಾಡಿ, ನಮ್ಮ ತುಳುನಾಡಿನಲ್ಲಿ ಶಾಂತಿ ಸುವ್ಯವಸ್ಥೆ ಉಳಿಯಬೇಕಾದರೆ ಎಲ್ಲ ಜಾತಿ ಧರ್ಮದವರು ಒಗ್ಗಟ್ಟಾಗಿ ಬದುಕಬೇಕು. ಇಂದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಇದಕ್ಕಾಗಿ ನಾನು ಪ್ರದೀಪ್ ಶೆಟ್ಟಿಯವರನ್ನ ಅಭಿನಂದಿಸುತ್ತೇನೆ ಮತ್ತು ಈ ಉದ್ಯಮದಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಎಂದು ಹೇಳಿದರು. ಮಾತೆರೆಲ್ಲ ಒಟ್ಟು ಮತ್ತು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರಿ ಖುಷಿಯಾಗಿ ಶಾಂತಿ ಸೌಹಾರ್ದತೆ ನಮ್ಮ ತುಳುನಾಡು ಒಳೆಯೋಡು ನಾಡ ಇಂಚಿನ ಮಾತೆರೆಲ್ಲ ಒಗ್ಗಟ್ಟುಗಳು ಆ ಒಗ್ಗಟ್ಟಿನಲ್ಲಿ ಪ್ರದೀಪ್ ಶೆಟ್ಟಿ ಅಂತ ಕೊಡ್ತಾರೆ. ಭಾರಿ ಒಂದು ಶಾಂತ ಸ್ವಭಾವದ ವ್ಯಕ್ತಿ. ವಿಶೇಷವಾದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀವಿ. ಒಂಜಿ ಅಪ್ಪೆನ ಒಂಜಿ ಆದರ್ಶ ಪದದ ಒಂಜಿ ತಾಯಿಯೇ ದೇವರು ಬಂದು ನಂಬಿನಂಚಿನ ಒಂಜಿ ವ್ಯಕ್ತಿ ಯಾರು ಅಂಡಿಲ ಕಡೆ ಒಂಜಿ ಸೌಹಾರ್ದತದ ಒಂಜಿ ಎಡ್ಡ ಲಕ್ಷಣ ಸೌಹಾರ್ದತದ ಅವು ಬೋರ್ಡು ನಂಗೆ ಇತ್ತೆ ಭಾರಿ ನಂಗೆ ಅಗತ್ಯ ಇತ್ತೆ. ಆ ಪ್ರೀತಿ ವಿಶ್ವಾಸ ಬರ್ತದೆ ನಮ್ಮ ಮಾತೆಲ್ಲ ಒಂಜೇ ಮನಸ್ಸಿನ ಭಾವನೆ ನಮ್ಮ ಬದುಕ ಪನೊಂದು ಈ ಸಂಸ್ಥೆ ಎಡ್ಡೆವಾಡು ದೇವರ ಪ್ರತಿಬಣ್ಣ. ಚಲನಚಿತ್ರ ನಿರ್ಮಾಪಕ ಹಾಗೂ ಉದ್ಯಮಿ ಮುಖೇಶ್ ಹೆಗ್ಡೆ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವಕರು ವಿದ್ಯಾಭ್ಯಾಸ ಮಾಡಿ ಬೇರೆ ಬೇರೆ ಕಡೆಗೆ ಉದ್ಯೋಗಕ್ಕಾಗಿ ಹೋಗ್ತಾರೆ. ಆದರೆ ಪ್ರದೀಪ್ ಶೆಟ್ಟಿ ಅವರು ಶೋರೂಮ್ ಆರಂಭಿಸಿ ಯುವಕರಿಗೆ ಉದ್ಯೋಗವನ್ನ ಕಲ್ಪಿಸಿದ್ದಾರೆ ಮತ್ತು ಉತ್ತಮ ಉದ್ಯಮವನ್ನ ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಉದ್ಯಮದಲ್ಲಿ ಯಶಸ್ಸು ಸಿಗಲಿ ಎಂದು ಶುಭ ಹಾರೈಸಿದ್ರು. ಈ ಪರಿಸರದ ಒಂದು ಉದ್ಯೋಗ ಸೃಷ್ಟಿಯ ಇತ್ತೆ ಓಡಿ ಓಡಿ ಒಂದು ಉದ್ಯೋಗ ನಾಡೊಂದು ಪೋಪಿನ ಪಾಪ ಜೋಕ್ಲೆಗೆ ಇತ್ತೆ ಗೊಂಜೋಕ್ಲಾಡು ಅಂಜೋಕ್ಲಾಡು ಅಟ್ಲ ಒಂದು ಉದ್ಯೋಗ ಸೃಷ್ಟಿ ಅಂಡ ಅಕ್ಕಲೊಂದು ಇಲ್ಲೊಂದು ಸಂಸಾರ ನಡಪಲೇಕ ಈ ವಿಷಯಗೆ ಪ್ರದೀಪ್ ಶೆಟ್ಟಿಗೆ ಮಸ್ತ್ ಒಂಜಿ ಧನ್ಯವಾದ ಮಾತ ಸರ್ವಧರ್ಮದ ನಮ್ಮ ಒಟ್ಟು ಮಾಡ್ತದೆ ನನ್ನ ಮಾತ್ರ ನಮ್ಮ ಗೆಳೆಯರೇ ತುಂಬ ಪರಿಚಯ ಇತ್ತಿನ ಅವಳಿ ಕುಡೊಂಜಿ ದಿನ ಕುಡಿದು ಬೈದ ನಮ್ಗೆ ಯೋಗ ಬೈದಿನ ಸ್ವಲ್ಪ ನಮ್ಮ ಮಾತ ಸೇವನ ದೇವರಿಗೆ ಎಡ್ಡೆ ಸಕ್ಸಸ್ ಕೊಡೋದೊಂದು ಏನೊಂದಿದೆ. ನೂತನ ಶೋರೂಮ್ನ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗಾಗಿ ಮೆಗಾ ಎಕ್ಸ್ಚೇಂಜ್ ಮೇಳ, ಲೋನ್ ಮೇಳ ಮತ್ತು ಫ್ರೀ ಚೆಕಪ್ ಕ್ಯಾಂಪ್ ನೀಡುತ್ತಿದ್ದು, ಅಲ್ಲದೆ ಪಲ್ಸರ್ NS ಯೆಲ್ಲೋ ಎಡಿಷನಲ್ ಖರೀದಿಯ ಮೇಲೆ 3,000 ರಿಯಾಯಿತಿ ಮತ್ತು ಡೊಮಿನಾರ್ 400cc ಬ್ಲಾಕ್ ಎಡಿಷನ್ನ ಖರೀದಿಯ ಮೇಲೆ 5,000 ರಿಯಾಯಿತಿಯ ಭರ್ಜರಿ ಆಫರ್ ಅನ್ನು ನೀಡುತ್ತಿದೆ.
ಇದೇ ವೇಳೆ ಅನೇಕ ಗಣ್ಯರು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಪ್ರದೀಪ್ ಶೆಟ್ಟಿ ಅವರಿಗೆ ಅವರ ನೂತನ ಉದ್ಯಮಕ್ಕೆ ಶುಭ ಹಾರೈಸಿದ್ರು. ಯಾವುದೇ ವ್ಯಾಪಾರದಲ್ಲಾಗಲಿ ಜೀವನದಲ್ಲಾಗಲಿ ಸೋಲು ಗೆಲುವು ಯಾವಾಗಲೂ ಇದ್ದದ್ದು. ಸೋಲಿಗೆ ಹಿಗ್ಗದೆ ಯಶಸ್ಸಿಗೆ ಹಿಗ್ಗದೆ ಸಮಾನ ರೀತಿಯಲ್ಲಿ ಅದನ್ನು ಕೈಗೊಂಡ್ರೆ ಖಂಡಿತವಾಗಿ ನೀವು ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಮುಂದುವರೆದರೆ ಇದನ್ನು ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಶುಭ ಹಾರೈಸ್ತೇನೆ. ದುಂಬುಗಳ ಪ್ರದೀಪ್ ಶೆಟ್ಟಿ ಈರು ಎಂಚಿನ ಇತ್ತಂಡಲ ಈರು ದುಂಬುಗು ಎಂಕುಲು ಈರಿನ ಪೀರಿಯಡ್ ಉಲ್ಲ ಬಂದು ಎನ್ನ ಪಾತ್ರ ಎಡ್ಡೆ ಅವಡಿಗೆ ಶೋರೂಮು ಒಂದು ಮಾದರಿ ಶೋರೂಮ್ ಆವಡು ಬಂದು ನನ್ನ ಆಶೀರ್ವಾದ ಏಪಾಲ ಅಡಿಕೆಲ್ಲ ಪೀರಿಯಡ್ ಏಪಾಲ ಒಳ್ಳೆ ಬಂದು ಎನ್ನ ಒಂಜಿ ಹಾರೈಕೆಯನ್ನು ಪಂಡ ನಂಗೆ ಮೂಡುಬಿದ್ರೆ ಹಿಡಿದು ಪಕ್ಕದ ಮ್ಯಾಂಗ್ಳೂರು ಪಂಡ ಮುಲ್ಪ ಸೆಂಟ್ರ್ ಪ್ಲೇಸ್ ಮೇರ ಬಿಸ್ನೆಸ್ ಸಕ್ಸಸ್ಫುಲ್ ಆಪುಂಡು ಪಂದು ಎಂಕೊಂಚ ಪೂರ್ಣ ಆತ್ಮವಿಶ್ವಾಸ ಉಂಟು ಅಂಚನೆ ದೇವೇಡಲ ಪ್ರಾರ್ಥನೆ ಮಾಡ್ತೇವೆ ಅವ್ರನ್ನ ಬಿಸ್ನೆಸ್ ಸಕ್ಸಸ್ಫುಲ್ ಆವಡೆಂದು ದೇವೇಡಕ್ಕೆ ನಾನು. ಒಟ್ಟಿನಲ್ಲಿ ನಗರದ ಹೊರವಲಯದ ಸುರಲ್ಪಾಡಿಯಲ್ಲಿ ಆರಂಭಗೊಂಡ ನೂತನ ಶೋರೂಂ ಜನತೆಗೆ ಸಂತಸ ತಂದಿದೆ. ಅಲ್ಲದೆ ಗ್ರಾಹಕರಿಗಾಗಿ ಅನೇಕ ಬಂಪರ್ ಆಫರ್ಗಳನ್ನು ಕೂಡ ನೀಡುತ್ತಿದ್ದಾರೆ. ಹಾಗಿದ್ರೆ ಬೈಕ್ ತೆಗೆಯುವುದು ನಿಮ್ಮೆಲ್ಲರ ಕನಸಾಗಿದ್ರೆ ಇಂದೇ ಕರಾವಳಿ ಮೋಟಾರ್ ಶೋರೂಂಗೆ ಭೇಟಿ ನೀಡಿ ನಿಮ್ಮ ಕನಸನ್ನ ನನಸಾಗಿಸಿಕೊಳ್ಳಿ. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.